ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅದು ಕಮ್ಮಿಯೇ. ಯಾಕೆ ಅಂತ ಹೇಳಿದರೆ ಪ್ರತಿನಿತ್ಯವೂ ಹೊಸ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳಿದರೆ ಅಡುಗೆ ಮನೆಯಲ್ಲೂ ಕೂಡ ಪ್ರತಿನಿತ್ಯ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಆಗ್ತಾನೆ ಇರುತ್ತೆ. ಅದರಲ್ಲೂ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ಕಡಾಖಂಡಿತವಾಗಿ ತಯಾರಾಗ್ತಾನೆ ಇರುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಪಾಲ್ ಚಿಕ್ಕಿ, ಫ್ಲೋರಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಹಾಗೆಯೇ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಕಾಮತ್ ಟೀ. ಸೊ ಎಲ್ಲ ಕೆಲಸ ಮುಗಿದ ನಂತರ ಸಂಜೆ ಒಂದು ದಣಿದು ಬಂದಾಗ ಟೀ ಒಂದಿದ್ರಂತೂ ಸೂಪರ್, ಅದು ಕೊಡುತ್ತೆ ಕಾಮತ್ ಟೀ. ಹಾಗೆಯೇ ಟೀಗೆ ಮಾತ್ರ ಅಲ್ಲ, ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಕ್ಕಾಗಿರಲಿ, ಮಧ್ಯಾಹ್ನದ ಊಟಕ್ಕಾಗಿರಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ತಯಾರಾಗಿ ನಮ್ಮ ಟೇಬಲಲ್ಲಿ ಇದ್ರಂತೂ ಎಲ್ಲ ಮನೆಯವರು ಕೂಡ ಸಂತೃಪ್ತರಾಗಿರ್ತಾರೆ. ಅದೇ ರೀತಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ದಾವೂದ್ ಅವರು, ಇವರು ಸ್ಟೂಡೆಂಟ್ ಆದರೆ ಅಡುಗೆಯಲ್ಲಿ ಪಳಗಿದ ಕೈ. ಸೊ ನೋಡೋಣ ಇವರು ಯಾವೆಲ್ಲ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾರೆ ಅಂತ ಕಾರ್ಯಕ್ರಮಕ್ಕೆ ಇವ್ರನ್ನ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ದಾವೂದ್. ಥ್ಯಾಂಕ್ ಯು ಮ್ಯಾಮ್. ಸೊ ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ ಮ್ಯಾಮ್? ಫೈನ್. ಸ್ಟಡೀಸ್ ಎಲ್ಲ ಹೇಗಾಗ್ತಾ ಇದೆ? ಸ್ಟಡೀಸ್ ನಡೀತಾ ಇದೆ, ಪ್ರಿಪೇರ್ ಆಗ್ತಿದ್ದೆ ನಂದು ಎಕ್ಸಾಮಿನೇಷನ್ಗೆ. ಯಾವ ಎಕ್ಸಾಮ್ಗೆ? NCHMCT ಅಂತ. NCHMTC. ಓ ದೇವ್ರೆ, ಇಷ್ಟುದ್ದ ಇದೆ, ಏನದು? ಅದು ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ IHM ಇನ್ಸ್ಟಿಟ್ಯೂಷನ್ಗೆಲ್ಲ ಡೈರೆಕ್ಟ್ ಎಂಟ್ರಿ ಕೊಡುತ್ತಾ ಎಕ್ಸಾಮಿನೇಷನ್ ಆಲ್ ಓವರ್ ಇಂಡಿಯಾ. ಮಿನಿಮಮ್ ಒಂದು 55,000 ಸ್ಟೂಡೆಂಟ್ಸ್ ಎವ್ರಿ ಇಯರ್ ಬರೀತಾರೆ ಎಕ್ಸಾಮು. ಈ CET ನೀಟ್ ಎಲ್ಲ ಹೇಗೆ ಬರೀತಾರೋ ಅದೇ ರೀತಿ ಇದು ಸಹ JEE ಅಂತ, NCHMCT JEE ಅಂತ. ಓ, ಹೋಟೆಲ್ ಮ್ಯಾನೇಜ್ಮೆಂಟ್ಗೂ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ನಾನು ಅನ್ಕೊಂಡಿದ್ದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಯಾರು ಬೇಕಾದರೂ ಹೇಗೆ ಬೇಕಾದರೂ ಸೇರ್ಕೊಳ್ಬೋದು ಅಂತ. ಅದೇ ಹೇಳಿದ್ದು, ತಾತ್ಸಾರ ಮಾಡೋಗಿಲ್ಲ, ಎಲ್ಲವೂ ಕೂಡ ಒಂದು ಕಲೆ, ಅದು ಕೂಡ ಒಂದು ಸ್ಟಡಿ ನಾವು ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಎಷ್ಟು ಉನ್ನತಿಯನ್ನು ಪಡ್ಕೊಳ್ಬೋದು. ಆ್ಯಕ್ಚುಲಿ ಈ ಒಂದು ವಿಷಯ ಎಲ್ರಿಗೂ ಗೊತ್ತಿರೋದಿಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು ಅಡುಗೆ ಕಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಲ್ವಾ? ತುಂಬಾ ವಿಧಗಳಿದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ. ಮ್ಯಾನೇಜಿಂಗ್ ಫೀಲ್ಡ್ಗೆ ಹೋಗ್ತಾರೆ, ಕಿಚನ್ ಫೀಲ್ಡ್ಗೆ ಹೋಗ್ತಾರೆ, ನಮ್ಮ ವೇಟರ್ಸ್ ಫೀಲ್ಡ್ಗೆ ಕೂಡ ಹೋಗ್ತಾರೆ. ಅದೇ ಇದರಲ್ಲಿ ಅದಾದ್ಮೇಲೆ ಅವ್ರದ್ದು ಪೋಸ್ಟಿಂಗ್ ತುಂಬಾ ಕಡೆ ಇರುತ್ತೆ. ನಿಮ್ಗೆ ಫುಡ್ ಎಲ್ಲಿ ಬೇಡ ಅಂತ ಇಲ್ಲ, ಫ್ಲೈಟ್ ಅಲ್ಲಿ, ಬೋಟ್ ಅಲ್ಲಿ, ನಮ್ಮ ಹೋಟೆಲ್ಸ್, ದೊಡ್ಡ ದೊಡ್ಡ ಶೋಗಳಲ್ಲಿ ಎಲ್ಲಲ್ಲಿ ಸಹ ನಮ್ಮ ಒಂದು ಕುಕ್ ಬೇಕೇ ಬೇಕು. ಹೌದು. ಓಕೆ. ಸೊ ಇದನ್ನ, ಈ ವಿಷಯ ಇನ್ನಷ್ಟು ನಾವು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿ, ಯಾಕೆಂತ ಹೇಳಿದ್ರೆ ಗೊತ್ತಿರೋದಿಲ್ಲ. ಸೊ ಆದರೆ ಅಂದರೆ ಒಂದು ಸಿಸ್ಟಮ್ಯಾಟಿಕಲ್ಲಿ ಇಷ್ಟನ್ನೇ ಮಾತ್ರ ಕಲ್ತರಾಗುತ್ತೆ. ಮೆಡಿಕಲ್ಗೆ ಹೋಗಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಬೇರೆ ಸೆಕ್ಟರ್ಸ್ ಬಗ್ಗೆ ಹೆಚ್ಚಿನವರಿಗೆ ಇದರ ಒಂದು ಇನ್ಫಾರ್ಮೇಷನ್ ಇರೋದಿಲ್ಲ. ಹಾಗಾಗಿ ಇಷ್ಟೇ ಸೆಕ್ಟರ್ಸಲ್ಲಿ ನಮಗೆ ಕೆಲಸ ಸಿಗೋದು, ಇದನ್ನು ಮಾತ್ರ ಕಲಿಬೇಕು ಅಂತ. ಆದರೆ ಕಲಿಬೇಕು ಅಂತ ಹೇಳಿದರೆ ಎಷ್ಟೆಲ್ಲ ಸೆಕ್ಟರ್ಸ್ ಇದೆ ಅಲ್ವಾ? ವೆರಿ ನೈಸ್. ಸೊ ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಫಸ್ಟ್ ಇಲ್ಲಿ ಎಕ್ಸಾಮ್ ಕೊಡಿ. ಇಲ್ಲಿ ಎಕ್ಸಾಮಲ್ಲಿ ನೀವು ಹೇಗೆ ಮಾಡ್ತೀರಿ, ಪಾಸ್ ಆಗ್ತೀರೋ, ಆಮೇಲೆ ನೋಡೋಣ ಅಲ್ಲಿ ಹೇಗೆ ಪಾಸ್ ಆಗ್ತೀರಿ ಅಂತ. ಓಕೆ, ಸರಿ. ಹಾಗಾದರೆ ಬನ್ನಿ ಕಿಚನ್ಗೆ. ಎಸ್ ದಾವೂದ್, ಸೊ ಕಿಚನ್ಗೇನೋ ಬಂದಾಯಿತು. ಸೊ ಫಸ್ಟ್ ಈಗ ಎಕ್ಸಾಮ್ ನೀವು ಕೊಡ್ತಾ ಇದ್ರಿ, ಇಲ್ಲಿ ಯಾವ ಡಿಶ್ಶಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ? ಎಗ್ ಫಿಂಗರ್ ಅಂತ. ಎಗ್ ಫಿಂಗರ್ಸ್? ಎಗ್ ಫಿಂಗರ್ಸ್. ಎಗ್ ಇಸ್ ಫುಲ್ ಇರುತ್ತಲ್ಲ, ಅದು ಫಿಂಗರ್ಸ್ ಹೇಗಾಗುತ್ತೆ? ಅದನ್ನ ನಾರ್ಮಲ್ ಆಗಿ ನಾವು ಇಲ್ಲಿ ಲೋಕಲ್ ಎಗ್ ಪಕೋಡ ಅಂತ ಕರಿತೇವೆ. ಎಗ್ ಪಕೋಡ ಇಲ್ಲಿ ಮಾಡೋದೆಲ್ಲ ಬಾಯ್ಲ್ ಮಾಡಿ ಮಾಡ್ತಾರೆ, ಅದರೊಳಗೆ ಫ್ಲೇವರ್ಸ್ ಹೋಗಲ್ಲ. ಬಾಯ್ಲ್ ಎಗ್ಸ್ ಒಳಗೆ ಫ್ಲೇವರ್ಸ್ ಹಾಕ್ಲಿಕ್ಕೆ ಆಗಲ್ಲ ನಮಗೆ. ಎಕ್ಸಾಕ್ಟ್ಲಿ. ಇಲ್ಲಿ ನಾವು ಫ್ಲೇವರ್ಫುಲ್ ಆಗಿರುವ ಒಂದು ಎಗ್ ಫಿಂಗರ್ ಅನ್ನು ರೆಡಿ ಮಾಡೋಣ.
ಸರಿ, ಹಾಗಾದ್ರೆ ಫ್ಲೇವರ್ಡ್ ಫುಲ್ ಎಗ್ ಫಿಂಗರ್ಸ್. ಸೊ ಹಾಗೆ ತಿಂತಾ ಇದ್ರೆ ಫಿಂಗರ್ನು ತಿನ್ಬೇಕು ಆಮೇಲೆ. ನೋಡೋಣ ಹೇಗಿರುತ್ತೆ. ಎಸ್, ಸ್ಟಾರ್ಟ್ ಮಾಡಿ. ಹೇಗೆ? ಫಸ್ಟ್ ಒಂದು ನಾವು ಆಮ್ಲೆಟ್ ಥರ ಎಗ್ ಅನ್ನು ಸ್ಕ್ರಾಂಬಲ್ ಮಾಡೋ. ಇದಕ್ಕೀಗ ನಾವೆಲ್ಲ ಮಸಾಲಾಸ್ ಹಾಕ್ಕೊಂಡು ಮಾಡೋದು. ಫಸ್ಟಾಗಿ ಸಾಲ್ಟ್ ಹಾಕ್ಕೊಂಬಿಡು ಎಲ್ಲದಕ್ಕೆ, ಕ್ವೀನ್ ಆಫ್ ಕಿಚನ್. ನೆಕ್ಸ್ಟ್ ಅದಕ್ಕೆ ಜಿಂಜರ್. ನಿಮಗೆ ಇದಕ್ಕೆ ಫ್ಲೇವರ್ ತರಬೇಕಂದ್ರೆ ಚೀಸ್ ಹಾಕ್ಬೋದು, ಪಾಲಕ್ ಹಾಕ್ಬೋದು, ಯಾವ್ದು ನಿಮ್ಮ ಫೇವ್ರೆಟ್ ಇದೆ? ಫೈನ್ಲಿ ಚಾಪ್ಡ್ ಪಾಲಕ್ ಪೇಸ್ಟ್ ಅಲ್ಲ, ಫೈನ್ಲಿ ಚಾಪ್ಡ್ ಪಾಲಕ್. ಚಾಪ್ಡ್ ಪಾಲಕ್, ಚೀಸ್, ಗ್ರೇಟೆಡ್ ಚೀಸ್ ಹಾಕ್ಬೋದು. ಹಾಗೆ ತುರಿದು ಹಾಕೊಳ್ಳೋದು. ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಇದು ಆನಿಯನ್ ಪೌಡರ್, ನೆಕ್ಸ್ಟ್ ಇದು ಹಿಂಗ. ಒಂದು ಸ್ವಲ್ಪ ಮಿನಿಮಮ್ ಜಸ್ಟ್ ಒಂದು ಫ್ರೇಗ್ರೆನ್ಸ್ ಕೊಡ್ಲಿಕ್ಕೆ ಅಷ್ಟೇ. ಮಿಕ್ಸ್ ಮಾಡ್ಕೊಂಡು. ಸೊ ಇದಕ್ಕೆ ಚೀಸ್ ಹಾಕಿದ್ರೆ ಅದ್ರ ಟೆಕ್ಸ್ಚರ್ ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಬರುತ್ತೆ. ಟೆಕ್ಸ್ಚರ್ ಇನ್ನೂ ಜಾಸ್ತಿ ಬರುತ್ತೆ, ಚೀಸ್ ಎಕ್ಸ್ಪಾಂಡ್ ಆಗುತ್ತಲ್ಲ, ಬೇಕಾಗ್ಬೋದು. ಫ್ಲಫಿ ಆಗಿ ಬರುತ್ತೆ. ಪೆಪ್ಪರ್ ಪೌಡರ್ಸ್, ಪೆಪ್ಪರ್ ಪೌಡರ್. ಓಕೆ. ಸೊ ಅರುಣಾ ಕರಿಮೆಣಸು ಪುಡಿ. ಸೊ ಎಲ್ಲ ಫ್ರೆಶ್ಲಿ ಪೌಂಡೆಡ್ ಪೌಡರ್. ಸೊ ಹಾಗೆ ನೀವು ನಮ್ಮ ಕೆಲಸವನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ ಇದು. ಯಾಕೆಂತ ಹೇಳಿದ್ರೆ ಇಲ್ಲಾಂದ್ರೆ ನಾವು ಕುಟ್ಟಿ ಪುಡಿ ಎಲ್ಲ ಮಾಡಿ ಮಾಡ್ಕೊಳ್ಬೇಕು. ಇದು ಪ್ಯಾಕೆಟ್ ಅನ್ನ ಹಾಗೆ ಕಟ್ ಮಾಡಿ ಹಾಕೊಳ್ಳುವಂಥದ್ದು. ಇದನ್ನೀಗ ಸ್ಟೀಮರ್ಗೆ ಹಾಕೊಂಡ್ಬಿಡು. ಸ್ಟೀಮರ್ ಇದಿಟ್ಟಿದ್ದೀನಿ. ಇದು ಸಾಕ ನೋಡಿ. ಸ್ಟೀಮ್ ಅಂತ ಹೇಳಿದ ತಕ್ಷಣ ಇದರಲ್ಲಿ ಸ್ವಲ್ಪ ನೀರಿದೆ, ಇದನ್ನ ಇಡುವ. ಓಕೆ, ಡನ್. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಬೇಕು. ಇದಕ್ಕೆ ಪ್ಲೇಟ್ಗೆ ಹಾಕೊಳ್ಬೇಕಾ? ಇದರಲ್ಲಿ ಆಲ್ರೆಡಿ ಸ್ವಲ್ಪ ನೀರು ಹಾಕಿ ಇಟ್ಟಿದೆ. ಗ್ರೀಸಿಂಗ್ಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಬೇಕಾ? ಸಾಕು. ಸೊ ಇದಕ್ಕಂತೂ ಆಯಿಲ್ ಹಾಕಿ ಆಯ್ತು. ಎಸ್, ಸ್ವಲ್ಪ ನಿಮ್ಮ ಆಮ್ಲೆಟ್ಗೆ ಶೈನ್ ಬರಲಿಕ್ಕಾಗಿ ಆಯಿಲನ್ನು ಡೈರೆಕ್ಟ್ ಆಮ್ಲೆಟ್ಗೆ ಹಾಕೊಳ್ಬಿಡು ಅಂತ. ಐ ಮೀನ್ ಎಗ್ಗೆ. ಸಾರಿ. ಓ, ಸೊ ಈ ಟೆಕ್ನಿಕ್ ನನಗೆ ಗೊತ್ತಿರಲಿಲ್ಲ. ಹೌದಾ? ಒಳ್ಳೆ ಟಿಪ್ ಆ್ಯಕ್ಚುಲಿ. ಸೊ ಗ್ಲೇಸ್ ಸಿಗುತ್ತಾ? ಸಾಕಾ? ಸಿಗುತ್ತೆ, ಸಾಕು. ಹಾಂ. ಸೊ ಕನ್ಫರ್ಮ್ ನೀವು ಎಕ್ಸಾಮ್ ಬರೋದಕ್ಕೆ ರೆಡಿ ಇದ್ದೀರಿ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಅಂದರೆ ಈ ಚಿಕ್ಕ ಚಿಕ್ಕ ಟಿಪ್ಸ್ ಇದೆ ಅಲ್ವಾ, ಇದು ತುಂಬ ಹೆಲ್ಪ್ ಆಗುತ್ತೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಕ್ಕೊಳ್ಬಿಟ್ಟು. ಹಾಂ. ಸೊ ಎಕ್ಸ್ಟ್ರಾ ಏನು ಬೇರೆ ಫ್ಲೇವರ್ಸ್ ಬೇಡ, ಇಷ್ಟು ಸಾಕು. ಇಷ್ಟು ಸಾಕು. ನಿಮ್ಗೆ ಬೇಕಾದ ಫ್ಲೇವರ್ ಹಾಕ್ಕೊಳ್ಬೋದು. ಮುಚ್ಚಿಡ್ಬೋದಾ? ಹಾಂ. ಇದನ್ನೊಂದು ಮಿನಿಮಮ್ 10 to 12 ಮಿನಿಟ್ಸ್ ಸ್ಟೀಮ್ ಆಗಬೇಕು. ಅಷ್ಟು ತನಕ ನಾವು ನಮ್ಮ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳಿ. ಎಸ್. ಗ್ರಾಮ್ ಫ್ಲೋರ್, ಕಡಲೆ ಹಿಟ್ಟು ಎಷ್ಟು? ಈಗ ಇದು ಯಾವುದಕ್ಕೆ ಡಿಪ್ ಮಾಡಿ ಇದು ಮಾಡ್ಕೊಳ್ಳೋದಾ? ಏನಕ್ಕೆ ಇದು ನಾವು ಬ್ಯಾಟರ್ ಮಾಡ್ಕೊಳ್ತೇವೆ, ಡಿಪ್ ಮಾಡಿ ಡೀಪ್ ಫ್ರೈ ಮಾಡಲಿಕ್ಕೆ. ಮತ್ತೆ ಪುನಃ ಇದು ಡೀಪ್ ಫ್ರೈ ಮಾಡೋದಕ್ಕೆ? ಹೌದು. ಹಾಂ. ವಾಟರ್ ಹಾಕ್ಲಾ? ಹಾಂ, ನೋಡ್ಕೊಳ್ಳಿ. ದಾವೂದ್, ಈಗ ನೀವು ಈ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ರಿ. ಈ ಎಕ್ಸಾಮ್ಗೆ ಫಸ್ಟ್ ನೀವು ಹೇಗೆ ಅಪ್ಲೈ ಮಾಡೋದಾಗಿರ್ಲಿ, ಹೇಗೆ ಮಾಡ್ಕೊಳ್ಬೇಕು, ಬೇಸಿಕ್ ಏನೆಲ್ಲ ಬೇಕು, ಏನು ಎಜುಕೇಶನ್ ಬೇಕಾಗಿರುತ್ತೆ? ಎಜುಕೇಶನ್ ಹಂಗೆ ನಿಮಗೆ NCHMCT ಬುಕ್ಕೇ ಸಿಗುತ್ತೆ. ಅದರಲ್ಲಿ ನಿಮಗೆ 5 ಕಾನ್ಸೆಪ್ಟ್ ಇದೆ. ಮ್ಯಾಥ್ಸ್, ಲಾಜಿಕಲ್ ರೀಸನಿಂಗ್, ಇಂಗ್ಲಿಷ್, GK ಮತ್ತೆ ಸರ್ವಿಸ್ ಆಪ್ಟಿಟ್ಯೂಡ್ ಅಂತ. ಸರ್ವಿಸ್ ಆಪ್ಟಿಟ್ಯೂಡ್ ಟೋಟಲ್ ಎಕ್ಸಾಮ್ ಇದು 800 ಮಾರ್ಕ್ಸ್ ಇದ್ದು 200 ಕ್ವಶನ್ಸ್. ಪರ್ ಕ್ವಶನ್ 4 ಮಾರ್ಕ್ಸ್. ಅದರಲ್ಲಿ ರಾಂಗ್ ಆದರೆ -1 ಡಿಡಕ್ಟ್ ಆಗುತ್ತೆ. ಓ, ಓಕೆ. ಸೊ ಎಲ್ಲ ಟಿಕ್ ಮಾಡುವಂತದ್ದ ಹೇಗೆ? MCQ ಕ್ವೆಶ್ಚನ್ಸ್ ಎಲ್ಲ ಟಿಕ್ ಮಾಡುವಂತದ್ದು. ಬರೀ ಟಿಕ್ ಮಾಡೋದಕ್ಕೆ 4 ಮಾರ್ಕ್ಸ್ ತಗೊಳ್ತಾರಾ? ಅದಕ್ಕೆ ಫ್ಲೇವರ್ಸ್ ಆಡ್ಕೊಂಡು ಮಾಡಿ. ಓಕೆ. ಎಲ್ಲ ಹಾಗೆ ತುಕ್ಕ ಸುಮ್ಮನೆ ಟಿಕ್ ಹೊಡ್ಕೊಂಡು ಹೋದ್ರೆ ಅಲ್ವಾ? ಲಕ್ಕಿದ್ರೆ ಅಲ್ಲಿ ಪಾಸ್ ಆಗುತ್ತೆ.
ಇದಕ್ಕೆ ಏನು ಈಗ ಸೆಕೆಂಡ್ ಪಿ ಯು ಆಗ್ಬೇಕಾ ಅಥವಾ ಸೆಕೆಂಡ್ ಪಿ ಯು ಮಿನಿಮಮ್ ಕಂಪಲ್ಸರಿ ಅದು. ಸೆಕೆಂಡ್ ಪಿ ಯು ಆಗಬೇಕು. ಓಕೆ. ಚಿಲ್ಲಿ ಪೌಡರ್ ಸಿಗ್ಬೋದು ಸ್ವಲ್ಪ. ಸೊ ಅರುಣಾ ಚಿಲ್ಲಿ ಪೌಡರ್. ಸೊ ಆಗ ಏನು ಪುಡಿ ಹಾಕಿದ್ರಿ? ಚಾಟ್ ಮಸಾಲ ಹಾಕೊಂಡ್ಬಿಟ್ಟೆ. ಚಾಟ್ ಮಸಾಲ ಹಾಕಿದ್ದು. ಓಕೆ. ಸೊ ಚಿಲ್ಲಿ ಪೌಡರ್ ಒಳ್ಳೆ ಸ್ವಲ್ಪ ಹಾಕಿದ್ರೆ ಒಳ್ಳೆ ಖಾರನೂ ಬರುತ್ತೆ. ಸಾಕಾ ಹೇಗೆ? ಸಾಕು. ಸೊ ಈ ಮಸಾಲಾಸ್ ಎಲ್ಲ ಒಂದು ರ್ಯಾಕ್ ಅಲ್ಲಿ ಇದ್ರೆ ರೆಡಿಯಾಗಿ ಒಂದು ಪಿಕ್ ಮಾಡೋದು ಹಾಕೊಳ್ಳೋದು ಈಸಿ ಕೆಲಸ, ತುಂಬಾ ಈಸಿ ಆಗುತ್ತೆ. ಯಾವ್ದಾದ್ರು ಒಂದು ಬ್ಯಾಟರ್ಗೆ ಟಿಪ್ಸ್. ಬ್ಯಾಟರ್ ಯಾವ ಬ್ಯಾಟರ್ ಆಗಿದ್ರೆ ನೀವು ಲಿಕ್ವಿಡ್ ಬ್ಯಾಟರ್ ಮಾಡ್ತಾ ಇದ್ರೆ ಅದನ್ನು ಮೈದಾ ಸ್ಪೆಷಲಿ ಒಂದು 5 ಮಿನಿಟ್ಸ್ ರೆಸ್ಟ್ ಕೊಡ್ಬೇಕು. ಯಾವ ಬ್ಯಾಟರ್ಗಾದ್ರೂ ಕಂಪ್ಲೀಟ್ ಥಿಕ್ ಆಗಿಬಿಡುತ್ತೆ ಒಮ್ಮೆ ವಾಟರ್ ಹಾಕುವಾಗ. ಅದನ್ನು ಲೂಸನ್ ಮಾಡುತ್ತೆ ಅದು ಟೈಮ್ ಕೊಟ್ಟರೆ ಅದು. ಓಕೆ ಓಕೆ ಓಕೆ. ಸೊ ಇದಕ್ಕೂ ಹಾಗೇನೇನಾ? ಒಂದು 5 ಮಿನಿಟ್ಸ್ ಟೈಮ್ ಕೊಡು. ಸೊ ಇದು ಈ ಕಡೆ ಬೇಯುವಾಗ ಅದು ಕೂಡ ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡು ನೆಕ್ಸ್ಟ್ ಕೆಲಸಕ್ಕೆ ರೆಡಿ ಆಗಿರುತ್ತೆ. ಇದು ಸ್ಟೀಮ್ ಆಗಿತ್ತು ಅಂತ ಕಾಣುತ್ತೆ. ಪ್ಲೇಟಿಗೆ ಹಾಕೊಂಡು ಕಟ್ ಮಾಡಿ ಕಟ್ ಮಾಡ್ಕೊಳ್ಳುವ. ಕರೆಕ್ಟ್ ಶೇಪ್ ಬರೋಕ್ಕಾದ್ರೆ ಸೈಡ್ಸ್ ಒಂದು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಸೈಡ್ಸ್ ಕಟ್ ಮಾಡಿ ವೇಸ್ಟ್ ಇಲ್ಲ ಹಾಗೆ ಬಾಯಿಗೆ ಹಾಕೊಂಡ್ರೆ ಆಯ್ತು. ಫಿನಿಶ್. ಇದನ್ನ ಮತ್ತೆ ಫಿಂಗರ್ಸ್ ತರ ಕಟ್ ಮಾಡ್ಕೊಳ್ಳಿ. ಇದನ್ನೀಗ ಸ್ಟಿಕ್ಸಲ್ಲಿ ಹಾಕೊಂಡ್ಬಿಡು. ಸೊ ಹಬೆಯಲ್ಲಿ ಬೇಯಿಸಿರೋದ್ರಿಂದ ಈ ರೀತಿಯಾಗಿ ಒಳ್ಳೆ ಥಿಕ್ ಆಗಿ ಬಂದಿದೆ ಅಲ್ಲ. ನೈಸ್. ಈ ರೀತಿಯಾಗಿ ಫಿಂಗರ್ಸ್ ತರ ಕಟ್ ಮಾಡ್ಕೊ. ಡನ್. ಇನ್ನು ಇದನ್ನೊಂದು 5 ಮಿನಿಟ್ಸ್ ರೆಸ್ಟ್ ಮಾಡ್ಲಿಕ್ಕೆ ಇಟ್ಟರೆ, ಇಲ್ಲಾಂದ್ರೆ ಡೈರೆಕ್ಟ್ ಫ್ರಿಜ್ಜಲ್ಲಿ ಇಟ್ಟರೆ ಆ ಥರ ಶೇಪ್ ಹಿಡ್ಕೊಳ್ಳುತ್ತೆ ಅದು. ಈಗ ಒಂದು ಸ್ವಲ್ಪ ಆದರೂ ಆಚೆ ಈಚೆ ಆಗುತ್ತೆ, ರೆಸ್ಟ್ ಆಗಿದ್ರೆ ಕ್ಲೀನ್ ಶೇಪ್ ಇಟ್ಕೊಳ್ಳುತ್ತೆ ಅದು. ಹೇಗಿದ್ರು ಅದು ರೆಸ್ಟ್ ಆಗೋಷ್ಟು ಹೊತ್ತು ಎಣ್ಣೆ ಬಿಸಿ ಆಗುತ್ತೆ. ಓಕೆ, ಹಾಗಾದ್ರೆ ಆಯಿಲ್ ಇಟ್ಕೊಳ್ತೀನಿ. ಸೊ ಎಣ್ಣೆಯನ್ನ ಬಿಸಿ ಮಾಡ್ಕೊಳ್ಳೋಣ. ಸೊ ದಾವೂದ್, ನಮ್ಮ ಕಿಚನಲ್ಲಿ ಯಾವಾಗಲೂ ಹೆಲ್ದಿ ಫುಡ್ ರೆಡಿ ಆಗುತ್ತೆ. ಹೆಲ್ದಿ ಫುಡ್ ರೆಡಿ ಆಗಬೇಕು ಅಂತ ಹೇಳಿದ್ರೆ ಹೆಲ್ದಿ ಆಯಿಲ್ ಬೇಕು. ಬಿಕಾಸ್ ಇಟ್ಸ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಯಾವುದು ಅಂತ ಹೇಳಿದ್ರೆ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸುಮ್ಮನೆ ಅಲ್ಲ, ಇದು ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್. ಸೊ ಹಾಗಾಗಿ ಯಾವುದೇ ಏಜ್ನವ್ರಿಗೂ ನೀವೀಗ ನಿಮ್ಮ ಗ್ರ್ಯಾನಿಗಾಗಿರಲಿ ಇವ್ರಿಗೆಲ್ಲ ನೀವು ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಈ ಆಯಿಲಿಂದ ನೀವು ಏನೇ ಡೀಪ್ ಫ್ರೈ ಮಾಡಿ ಹಾಗೆ ಒಗ್ಗರಣೆಗೆಲ್ಲ ಏನು ಹಾಕೊಂಡ್ರು ಕೂಡ ಏನು ಟೆನ್ಷನ್ ಇಲ್ಲ. ಬಿಕಾಸ್ ಇಟ್ಸ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಫಸ್ಟ್ ಇದನ್ನು ಒಂದು ಬ್ಯಾಟರ್ ಕರೆಕ್ಟ್ ಹಿಡ್ಕೊಳ್ಳಿಕ್ಕೆ ಫ್ಲೋರಲ್ಲಿ ಒಂದು ಜಸ್ಟ್ ರೋಲ್ ಮಾಡಿದರೆ ಸಾಕು. ಸೊ ಅದು ಕೂಡ ಕಡಲೆ ಹಿಟ್ಟೆ. ಕಡಲೆ ಹಿಟ್ಟೆ. ಸೊ ಇದು ಸ್ಟಾರ್ಟರ್ಸ್ ತರ ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ. ಸೊ ಈಸಿ, ನಾರ್ಮಲ್ ನಮ್ಮ ಮ್ಯಾಂಗ್ಳೂರಿಯನ್ಸ್ ಇದು ಈವ್ನಿಂಗ್ ಸ್ನ್ಯಾಕ್ ಅದಕ್ಕೂ ಆಗುತ್ತೆ. ಸೊ ಟೀ ಟೈಮ್ ಸ್ನ್ಯಾಕ್ ಆಗುತ್ತೆ. ಇಲ್ದಿದ್ರೆ ಏನಾದರೂ ಪಾರ್ಟೀಸ್ ಎಲ್ಲ ಇದ್ರೆ ಸ್ಟಾರ್ಟರ್ಸ್ ತರನೂ ಆಗುತ್ತೆ. ಸೊ ಕಡಲೆ ಹಿಟ್ಟಲ್ಲಿ ಬರೀ ಮುಳುಗಿಸಿ ಹಾಕೋದು ಅಂತ ಹೇಳಿದ್ರೆ ಬೇಗ ಆಗತ್ತಲ್ಲ. ಇದು ಫಿಂಗರ್ಸ್ಗಿಂತ ಎಗ್ ಕ್ಯಾಂಡಿ ಆಗಿದೆ.
ಸೊ ನಿಮಗೆ ಕುಕ್ಕಿಂಗಲ್ಲಿ ಯಾವುದು ತುಂಬ ಇಷ್ಟ? ಅಂದರೆ ಕೆಲವರಿಗೆ ಒಂದೊಂದು ಟೈಪಲ್ಲಿ ಕುಕ್ ಮಾಡೋದಕ್ಕೆ ಇಷ್ಟ. ಸೊ ನಿಮ್ಗೆ ಯಾವುದು, ಡೆಸರ್ಟ್ಸಾ ಅಥವಾ ಹೇಗೆ? ಎಲ್ಲದೂ ಲೈಕ್, ಯಾಕಂದ್ರೆ ಮೂಡ್ ಪ್ರಕಾರ ಡಿಪೆಂಡ್ ಆಗುತ್ತೆ. ಈಗ 1 ವೀಕ್ ಕಂಪ್ಲೀಟ್ ನಾನ್ ವೆಜ್ ತಿನ್ಕಾ ಇದ್ರೆ ನೆಕ್ಸ್ಟ್ ಒಂದು ಸಾಂಬಾರ್ ಗಂಜಿ ಊಟ ಹಾಗೆ ಮಾಡುವಂತ ಇದಾಗುತ್ತೆ. ಎಗ್ ಫಿಂಗರ್ಸ್ ರೆಡಿ ಆಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವಾವ್, ಸೊ ಡಿಫ್ರೆಂಟ್ ಆಗಿರುವಂಥ ಎಗ್ ಫಿಂಗರ್ಸ್ ರೆಡಿ ಆಗಿದೆ. ನನ್ನ ಫಿಂಗರ್ ಅಲ್ಲ, ನನ್ನ ಹ್ಯಾಂಡ್ ಮೇಲೆ ಆಮೇಲೆ ಇದೆ. ಸೊ ಸಖತ್ತಾಗಿ ಕಾಣ್ತಾ ಇದೆ, ಬಿಸಿ ಬಿಸಿಯಾಗಿ ಹಾಗೆ ಒಂದೊಂದೇ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಸೊ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಅಲ್ವಾ? ಮತ್ತಿನ್ಯಾಕೆ ತಡ, ಬೇಗ ಪೇಪರ್ ಪೆನ್ ಇಟ್ಕೊಳ್ಳಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಟ್ ಮಾಡ್ಕೊಳ್ಳಿ. ಎಗ್ ಫಿಂಗರ್ಸ್ ತಯಾರಿಸೋ ವಿಧಾನ: ಮೊದಲು 3 ರಿಂದ 4 ಮೊಟ್ಟೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ ಪುಡಿ, ಈರುಳ್ಳಿ ಪುಡಿ, ಹೀಂಗು ಪುಡಿ, ಅರುಣಾ ಕರಿಮೆಣಸು ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ನಂತರ ತಟ್ಟೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಸವರಿಕೊಳ್ಳಿ. ಆನಂತರ ಮೊಟ್ಟೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮತ್ತೆ ಬೀಟ್ ಮಾಡಿಕೊಂಡು ತಟ್ಟೆಗೆ ಹಾಕಿ ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಇನ್ನೊಂದೆಡೆ 1 ಕಪ್ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಚಾಟ್ ಮಸಾಲ ಪುಡಿ, ಮೆಣಸಿನ ಪುಡಿ ಹಾಕಿ ಕಲಸಿ 5 ನಿಮಿಷ ನೆನೆಯಲು ಇಡಿ. ಬಳಿಕ ಬೇಯಿಸಿದ ಮೊಟ್ಟೆಯನ್ನು ಉದ್ದನೆ ತುಂಡು ಮಾಡಿಕೊಂಡು ಟೂತ್ಪಿಕ್ನಿಂದ ಪೋಣಿಸಿ ಇಡಿ. ಆ ಬಳಿಕ ಮೊಟ್ಟೆಯನ್ನು ಕಡಲೆ ಹಿಟ್ಟಿನಲ್ಲಿ ಹೊರಳಿಸಿ ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬಾಯಲ್ಲಿ ನೀರೂರಿಸುವ ಎಗ್ ಫಿಂಗರ್ಸ್ ಸವಿಯಲು ಬಲು ಸ್ವಾದಿಷ್ಟ. ಎಗ್ ಫಿಂಗರ್ಸ್ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿದೆ. ಸೊ ನೆಕ್ಸ್ಟ್ ಯಾವ ಸಸ್ಪೀಷಿಯಸ್ ಅಥವಾ ಕ್ಯೂರಿಯಸ್ ರೆಸಿಪಿ ಹೇಳ್ಕೊಡ್ತಾರೆ ಅಂತ ನಾನು ಕೂಡ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಸೊ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರಲಿ. ಯಾಕೆ ಅಂತ ಹೇಳಿದರೆ ಅವ್ರು ಇನ್ನೂ ಹೇಳಲಿಲ್ಲ ಏನು ಹೇಳ್ಕೊಡ್ತಾರೆ ಅಂತೇಳಿ. ಸೊ ತಯಾರಿ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ, ಫ್ಲೋರಮ್ಮ ಫ್ಲೋರ್ ಕ್ಲೀನರ್, ಹಾಗೆಯೇ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಗೆ ಸೊ ತುಂಬ ಕೆಲಸ ಇರುತ್ತೆ. ಅದನ್ನು ರಾಗಿಯನ್ನಾಗಿರಲಿ, ಗೋಧಿಯನ್ನಾಗಿರಲಿ ಅಥವಾ ಅಕ್ಕಿಯನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಪುಡಿ ಮಾಡಿ ತುಂಬ ಕೆಲಸ. ಇದಂತೂ ಪ್ಯಾಕೆಟಲ್ಲಿ ಎಲ್ಲವೂ ಕೂಡ ರೆಡಿಯಾಗಿದೆ. ಸೊ ಹಾಗೆಯೇ ಮಕ್ಕಳಿಗೆ ಪೋಷಕಾಂಶ ಇರುವಂಥ ರಾಗಿಯಿಂದ ಮೊಳಕೆ ಬರಿಸಿದ ರಾಗಿಯಿಂದ ತಯಾರಾಗಿದ್ದಂಥ ಈ ಒಂದು ನ್ಯಾಚುರಲ್ ಫುಡ್ ಮಕ್ಕಳ ಆಹಾರಕ್ಕಾಗಿ ಬೆಸ್ಟ್ ಅಂತ ಹೇಳಿದರೆ ಇದು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಮಕ್ಕಳಿಗೇನೋ ಎಲ್ಲ ಪ್ಯಾಕೆಟಲ್ಲಾಗಿ ರೆಡಿ ಇದೆ. ಸೊ ಅರುಣಾ ಮಸಾಲದಲ್ಲೂ ಕೂಡ ರೆಡಿ ಟು ಈಟ್ ಪ್ಯಾಕ್ಡ್ ಫುಡ್ ಇದೆ. ಆದರೆ ನಮ್ಮ ಕಿಚನಲ್ಲಿ ಇನ್ನೂ ಕೂಡ ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಡಿಶಸ್, ಅರುಣಾ ಮಸಾಲೆಯ ಪುಡಿಗಳನ್ನು ಬಳಸ್ಕೊಂಡು ಹೇಗೆಲ್ಲ ಅಡುಗೆ ಮಾಡ್ಬೋದು, ಇದುವೇ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ದಾವೂದ್ ಅವರು ಒಂದಂತೂ ಎಗ್ ಫಿಂಗರ್ಸ್, ಸೊ ಲೇಡೀಸ್ ಫಿಂಗರ್ ಅಲ್ಲ, ಎಗ್ ಫಿಂಗರ್ಸ್ ಹೇಳ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಯಾವ ಡಿಶ್ ಬನ್ನಿ ಕೇಳೋಣ. ಎಸ್ ದಾವೂದ್, ಸೊ ಎಗ್ ಫಿಂಗರ್ಸ್ ಕಾಯ್ತಾ ಇದೆ. ಸೊ ತುಂಬಾ ಹೊತ್ತು ಕಾಯಾಗಿಲ್ಲ ಅಲ್ವಾ? ಸೊ ನೆಕ್ಸ್ಟ್ ಯಾವ ಡಿಶ್? ನೆಕ್ಸ್ಟ್ ನಮ್ಮ ಬನಾನಾ ಟಾಫಿ ಅಂತ. ಬನಾನಾ ಟಾಫಿ? ಬನಾನಾ ಟಾಫಿ. ಓಕೆ, ಬನಾನಾ ಇಂದ ಟಾಫಿ ಮಾಡ್ತಾರಾ? 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ, ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ಬನಾನಾ ಟಾಫಿ ತುಂಬಾ ಫೇಮಸ್. ಸರಿ, ಹಾಗಾದ್ರೆ ಸೊ ಹೇಗೆ ಶುರು ಮಾಡೋದು? ಫಸ್ಟ್ ನಮ್ಮ ಬನಾನಾ ಸ್ಲೈಸ್ ಮಾಡುವ.
ಬನಾನ ನಿಮಗೆ ಮನೆಯಲ್ಲಿ ಬಿತ್ಕೊಂಡಿದ್ದಿದ್ರೆ ಎಕ್ಸ್ಟ್ರಾ ಇದ್ದಿದ್ರೆ ಅದನ್ನು ಸಹ ಆರಾಮ್ಸಾಗಿ ಮಾಡ್ಬೋದು. ಸೊ ಪಚ್ಚ ಬಾಳೆ ಆಗುತ್ತೆ, ನೇಂದ್ರ ಬಾಳೆ ಆಗುತ್ತೆ, ಯಾವುದೇ ಬಾಳೆಹಣ್ಣು ಕೂಡ ಆಗುತ್ತೆ. ಸಿಪ್ಪೆಯನ್ನು ಕೂಡ ತಕ್ಕೊಳ್ಬೇಕು. ಅಲ್ಲ, ಯೂಶ್ವಲಿ ನಾವು ಇಂಥ ಹಣ್ಣುಗಳನ್ನು ನಾವು ಹಾಗೆ ಆ್ಯಕ್ಚುಲಿ ಇದರಲ್ಲಿ ತುಂಬ ಪೊಟ್ಯಾಷಿಯಮ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಬಾಳೆಹಣ್ಣನ್ನ ಹಾಗೆ ತಿಂದು ಸಿಪ್ಪೆನ ಎಸ್ದು ಬಿಡ್ತಾರೆ. ಬಟ್ ಆ ಪೀಲಿಂದ ಕೂಡ ಬೇರೆ ಬೇರೆ ರೆಸಿಪಿಯನ್ನು ಕೂಡ ಮಾಡ್ತಾರೆ. ಅಂಡ್ ಸ್ಕಿನ್ಗೆ ತುಂಬಾ ಒಳ್ಳೇದು ಇದು. ಈ ವೈಟ್ ಇಂದಾಗಿ ತುಂಬಾ ರೆಸಿಪಿಯನ್ನು ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಅದ್ರಂತೂ ಮೋಸ್ಟ್ಲಿ ಕೇರಳ ಸ್ಟೈಲ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ನಾವು ನಮ್ಮ ಬ್ಯಾಟರ್ ಅನ್ನು ತಯಾರು ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇದು ಬ್ಯಾಟರ್ಗೆ ಮೈದಾ ಹಿಟ್ಟ, ವಾಟರ್, ಡೀಪ್ ಫ್ರೈಗೆ ನಾವು ಆಯಿಲ್ ಇಟ್ಕೊಳ್ಳೋದು. ಇದು ನೀವು ಟಾಫಿ ಹೇಳುವಾಗ ನಾನೇನು ತುಂಬಾ ಇದು ಬಿಸಿ ಮಾಡಿ ಹಲ್ವಾ ತರ ಎಲ್ಲ ಮಾಡ್ತೀರಿ ಅನ್ಕೊಂಡೆ. ಇಲ್ಲ, ಅದಕ್ಕಾಗಿ ನಾವು ನೆಕ್ಸ್ಟ್ ಕ್ಯಾರಮೆಲ್ ಒಂದು ಮಾಡ್ಕೊಳ್ಳುವ. ಓಕೆ. ಸೊ ಹಾಗಾದ್ರೆ ಇದು ಈಗ ಡೀಪ್ ಫ್ರೈಯಾ? ಸೊ ಆಗ ಬಿಸಿ ಮಾಡಿದ್ದೆ ಎಣ್ಣೆ ಇದೆ, ಅದನ್ನ ಇಟ್ಕೊಳ್ಳೋಣ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನೀವು ಕೆಲವೊಂದು ಎಣ್ಣೆಯನ್ನು ಒಂದು ಸರಿ ಮಾತ್ರ ಬಳಕೆ ಮಾಡೋದಕ್ಕಾಗೋದು. ಆದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಂದು 3-4 ಸರಿ ಮಾಡಿಕೊಂಡ್ರು ಕೂಡ ಸೊ ಅದರ ರುಚಿ ಕಮ್ಮಿ ಆಗೋದಿಲ್ಲ. ಕ್ಲಾರಿಟಿ ಸೇಮ್. ಎಸ್, ಕ್ಲಾರಿಟಿ ಕೂಡ ಇರುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ನಮ್ಮ ಬ್ಯಾಟರ್ಗೆ ವೆನಿಲಾ ಎಸೆನ್ಸ್ ಹಾಕೊಳ್ಬಿಡುವ, ಇಲ್ಲ ಫ್ಲೇವರ್ ಕೊಡುತ್ತೆ. ಇದು ಜಸ್ಟ್ ಪಿಂಚ್. ಅದಕ್ಕೆ ಬೇರೆ ಏನು ಹಾಕಿಲ್ಲ ನೀವು? ಉಪ್ಪು ಇಲ್ಲ, ಸಕ್ಕರೆ ಇಲ್ಲ, ಏನಿಲ್ಲ, ಖಾಲಿ ಪ್ಲೇನ್ ಬ್ಯಾಟರ್. ಸಕ್ಕರೆ ತುಂಬಾ ಹೋಗ್ಲಿಕ್ಕಿದೆ ಡಿಶ್ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಸಕ್ಕರೆ ಬೇಡ. ಅದಕ್ಕೆ ನಾರ್ಮಲ್ ಆಗಿ ಹಾಕ್ತಾರೆ ಸಕ್ಕರೆ. ಅಂದ್ರೆ ಈ ಬಾಳೆಹಣ್ಣಲ್ಲೇ ಸಿಹಿ ಅಂಶ ಇರುತ್ತೆ, ಅದೇ ಸಾಕಾಗುತ್ತೆ. ಅದೇ ಸಾಕಾಗುತ್ತೆ. ಇದನ್ನೀಗ ಮೈದಲ್ಲಿ ರೋಲ್ ಮಾಡಿ ನಾವು ಪ್ರಿಪೇರ್ ಮಾಡಿದ ಬ್ಯಾಟರ್ಗೆ ಹಾಕಿ ಡೀಪ್ ಫ್ರೈ ಮಾಡೋಣ. ಓಕೆ. ಸೊ ಎಣ್ಣೆ ಕೂಡ ಬಿಸಿಯಾಗಿದೆ, ಮಾಡ್ಕೊಳ್ಬೋದು ಅನ್ಸುತ್ತೆ. ನೀವು ಬ್ಯಾಟರ್ಗೆ ಬೇಕಾದರೆ ನಮ್ಮ ಬೇಕಿಂಗ್ ಸೋಡಾ ಹಾಕ್ಬೋದು ಫ್ಲಫಿನೆಸ್ ಬರಲಿಕ್ಕೆ. ಅದು ಅಗತ್ಯ ಇದ್ದರೆ ಮಾತ್ರ ಹಾಕ್ಕೊಳ್ಬೋದು. ಜಸ್ಟ್ ನಿಮಗೆ ಬನಾನಾ ಓವರ್ ರೈಪ್ ಇದ್ದರೆ ರೋಲ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಸಹ ಬ್ಯಾಟರ್ಗೆ ಹಾಕಿ ಫ್ರೈ ಮಾಡ್ಬೋದು. ಬ್ಯಾಟರ್ಗೆ ಇದಕ್ಕೆ ನಮ್ಮ ಪೌಡರ್ಗೆ ಹಾಕಿದರೆ ಒಂದು ಸ್ವಲ್ಪ ಗ್ರಿಪ್ ಇರುತ್ತೆ. ಸೊ ಒಂದೊಂದನ್ನೇ ಹಾಕ್ಕೊಳ್ಬೋದು ಅನ್ಸುತ್ತೀನಲ್ಲ. ತುಂಬ ತಿಕ್ಕಿಡೋದು ಬ್ಯಾಟರು. ಸಿಮ್ಮಲ್ಲಿ ಇಡಬೇಕಾ? ಮೀಡಿಯಂ ಹೀಟ್. ಇದೀಗ ಮಾಡಿದ್ರೆ ನೀವು ಟಾಫಿ ಹೇಳಿದ್ರಿ. ಟಾಫೀಸ್ ಯೂಶುವಲಿ ನಾವು ಸ್ವಲ್ಪ ದಿನ ಇಟ್ಕೊಳಕ್ಕಾಗುತ್ತೆ, ಬಟ್ ಇದು ಬನಾನಾ ಮಾಡಿದ್ರಿಂದ ಹೆಚ್ಚು ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ಬೇರೆ ಹೇಳಿದ್ರಿ ಪೈನಾಪಲ್ ಇಂದ ಆಗುತ್ತೆ, ಅದನ್ನು ಇಡಕ್ಕಾಗಲ್ಲ ಬಹುಶಃ. ಅದನ್ನು ಇಡಕ್ಕಾಗಲ್ಲ. ಪೈನಾಪಲ್ ಒಂದು ಸ್ವಲ್ಪ ಆದ್ರೂ ನೋಡ್ಬೋದು. ಓಕೆ, ಆಪಲ್ ಅನ್ನು ಇಲ್ಲ ಇಡೋದಕ್ಕಾಗಲ್ಲ. ಇನ್ಸ್ಟೆಂಟ್ ಪ್ರಿಪೇರ್ ಮಾಡಿ ಕೊಡ್ಬೋದು. ಅಂಡ್ ಇದು ಸರ್ವ್ ಮಾಡೋದು ಬಿಸಿ ಬಿಸಿ ಸರ್ವ್ ಮಾಡ್ಕೊಳ್ಳೋದಾ ಹೇಗೆ? ತಣ್ಣಗಾದ ನಂತರ ಚಿಲ್ಡ್ ಹೇಗೆ? ಚಿಲ್ಡ್ ವಾಟರ್ಗೆ ಹಾಕ್ಲಿಕ್ಕೆ ಉಂಟು ಕ್ಯಾರಮಲ್ ಅನ್ನು, ಹಾಗದು ಆಟೋಮೆಟಿಕ್ ಆಗಿ ಚಿಲ್ ಆಗುತ್ತೆ. ಅದು ಆಲ್ರೆಡಿ ಫ್ರೈ ಆಗಿದೆ. ಅಷ್ಟು ಫ್ರೈ ಆದರೆ ಸಾಕು ತಕ್ಕೊಳ್ಳೋದಾ? ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಆಗಿಲ್ಲ, ಒಂದೆರಡು ಸ್ವಲ್ಪ ಅದು ಕ್ರಿಸ್ಪ್ ಬಂದರೆ ಸಾಕು. ಔಟ್ ಸೈಡ್ ಕ್ರಿಸ್ಪಿನೆಸ್ ಬೇಕು. ನಮ್ಮ ಕ್ಯಾರಮಲ್ ರೆಡಿ ಮಾಡ್ಕೊಳ್ಳೋಣ. ಓಕೆ. ಸ್ವೀಟ್ ತೆಗಿಲ್ಲ?
ಈಗ ಕ್ಯಾರಮಲ್ ಮಾಡಲಿಕ್ಕೆ ಶುಗರ್, ಸೊ ಆ್ಯಕ್ಚುಲಿ ಕೆಲವರು ಕ್ಯಾರಮಲೈಸ್ ಅಂತ ಹೇಳಿದ್ರೆ ನೀರು ಹಾಕಿ ಎಲ್ಲ ಮಾಡ್ತಾರೆ, ಅದು ಲಾಂಗ್ ಪ್ರೊಸೆಸ್ ತಗೊಳುತ್ತೆ. ಸೊ ಹಾಗೆ ಸಕ್ಕರೆಯನ್ನು ಹಾಕಿ ಬಿಟ್ಟು ಸ್ವಲ್ಪ ಕರಗೋವರೆಗೂ ಬಿಟ್ಟರೆ ತನ್ನಷ್ಟಕ್ಕೆ ಅದರ ಇದು ಕ್ಯಾರಮಲೈಸ್ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಬೇಕು ನಮಗೆ, ಈ ಥರ ಹನಿ ಥರ ಕಲರ್ ಆಗುತ್ತೆ ಅದರದ್ದು. ನಮ್ಮ ಕ್ಯಾರಮಲ್ ರೆಡಿ ಆಗಿದೆ ಮ್ಯಾಮ್. ಓಕೆ, ಇಟ್ಸ್ ರೆಡಿ. ಬನಾನಾ ಟೋಫಿ ಹಣ್ಣು ಕ್ಯಾರಮಲಲ್ಲಿ ರೋಲ್ ಮಾಡಿ ತಕ್ಷಣವೇ ಐಸ್ ವಾಟರ್ಗೆ ಡಿಪ್ ಮಾಡ್ಕೋಬೇಕು. ಓಕೆ, ಸೊ ಸ್ಪೂನ್ ಬೇಕಾ? ಹಾಂ, ಎಷ್ಟು ಕೆಳಗೆ ಇಟ್ಕೊತೀವಿ. ಅದು ಬಿಸಿ ಇರುವಾಗಲೇ ಮಾಡ್ಕೊಳ್ಬೇಕು, ಮತ್ತೆ ಆಗೋದಿಲ್ಲ, ಸ್ಟಿಕ್ಕಿ ಆಗಿಬಿಡುತ್ತೆ ಅದು ಕ್ಯಾರಮೆಲ್. ವಾವ್. ಸೊ ಕೋಲ್ಡ್ ವಾಟರ್ಗೆ ಹಾಕಿದ ಕೂಡಲೇ ಈಗ ಟಾಫಿ ಅಂತ ಹೇಳ್ಬೋದು. ಸೊ ಎಷ್ಟು ಕ್ರಿಸ್ಪ್ ಆಗಿ ಬಂದಿದೆ ಅಲ್ವಾ? ವಾವ್, ಸೂಪರ್. ಮೇಲಿಂದ ಎಳ್ಳುವ? ಹಾಂ, ಗಾರ್ನಿಷಿಗಾಗಿ ಅಷ್ಟೇ. ಆಮೇಲೆ ವೆನಿಲಾ ಐಸ್ ಕ್ರೀಮ್ ಒಂದು ಹಾಕೊಂಡ್ಬಿಟ್ಟು ಬನಾನಾ ಟಾಫಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ವಾವ್, ತುಂಬ ಸುಂದರವಾಗಿ ಕಾಣ್ತಾ ಇದೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ತಯಾರಿಸುವ ವಿಧಾನ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಸ್ವಲ್ಪ ಡಿಫ್ರೆಂಟ್ ರೆಸಿಪಿ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬನಾನಾ ಟಾಫಿ ತಯಾರಿಸೋ ವಿಧಾನ: ಮೊದಲು ಬಾಳೆಹಣ್ಣನ್ನು ಚಿಕ್ಕ ಹೋಳುಗಳನ್ನಾಗಿ ತುಂಡು ಮಾಡಿಟ್ಟುಕೊಳ್ಳಿ. ನಂತರ ಮೈದಾ ಹಿಟ್ಟಿಗೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿ ಕಲಸಿ ಬಾಳೆಹಣ್ಣನ್ನು ಮೈದಾ ಹಿಟ್ಟಿನಲ್ಲಿ ಹೊರಳಿಸಿ ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸಕ್ಕರೆ ಹಾಕಿ ಕರಗಿಸಿ ಕಂದು ಬಣ್ಣ ಬರುವವರೆಗೂ ಕರಗಿಸಿಕೊಳ್ಳಿ. ಆನಂತರ ಕರಿದ ಬಾಳೆಹಣ್ಣನ್ನು ಸಕ್ಕರೆಯ ಕ್ಯಾರಮೆಲ್ನಲ್ಲಿ ಅದ್ದಿ ಐಸ್ ಕೋಲ್ಡ್ ತಣ್ಣನೆ ನೀರಿನಲ್ಲಿ ಮುಳುಗಿಸಿ ತೆಗೆಯಿರಿ. ಮೇಲಿನಿಂದ ಬಿಳಿ ಎಳ್ಳು ಹಾಗೂ ಐಸ್ ಕ್ರೀಮನ್ನು ಹಾಕಿ ಸರ್ವ್ ಮಾಡಿ. ಈಗ ರುಚಿಕರವಾದ ಬನಾನಾ ಟಾಫಿ ಸವಿಯಲು ಸಿದ್ಧ. ಎಸ್ ದಾऊद, 2 ಡಿಫ್ರೆಂಟ್ ವೆರೈಟಿ ಡಿಶಸ್ ಅನ್ನು ಹೇಳ್ಕೊಟ್ಟಿದ್ದೀರಿ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಸುಂದರವಾಗಿ ಕಾಣ್ತಾ ಇದೆ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಒಳ್ಳೆ ಅದನ್ನು ಟಾಪಿಕನ್ನೇ ಪಿಕ್ ಮಾಡ್ಕೊಂಡಿದ್ದೀರಿ. ಆಲ್ ದ ಬೆಸ್ಟ್. ಬಟ್ ನೌ ಇಟ್ಸ್ ಟೇಸ್ಟಿಂಗ್ ಟೈಮ್. ಟೇಸ್ಟ್ ನೋಡೋಣ. ಸೊ ಟೂಟ್ ಪಡೋ ತಗೊಳ್ಳಿ. ಸೊ ಕ್ಯಾಂಡಿ ತಗೊಳ್ಳಿ. ಸೊ ಇಟ್ಸ್ ನಾಟ್ ಫಿಂಗರ್ಸ್ ಫಾರ್ ಮಿ, ಇದು ಕ್ಯಾಂಡಿ ಥರ ಕಾಣ್ತಾ ಇದೆ ನನಗೆ. ಎಸ್, ನೈಸ್. ಆ ಒಂದು ಪದರ, ಅದಕ್ಕೆ ಎಗ್ ಇಮಿಡಿಯೇಟ್ ನೋಡುವಾಗ ಎಗ್ ಅಂತ ಗೊತ್ತಾಗಲ್ಲ. ಸೊ ನೀವು ಹಾಗೆ ಇಟ್ಟರೆ ಕೆಲವರು ಅಂದ್ಕೊಳ್ಬೋದು ಪನ್ನೀರಿಂದ ಮಾಡಿರ್ಬೋದು. ಮೋಸ್ಟ್ಲಿ ಮಾಡೋದು ಪನ್ನೀರಿಂದ ಮಾಡ್ತಾರೆ. ಜಸ್ಟ್ ಈ ಶೇಪಲ್ಲಿ ಬರೋದು ಎಲ್ಲ ಪನ್ನೀರಿಂದ. ಸೊ ಆ್ಯಕ್ಚುಲಿ ಸ್ಟಾರ್ಟರ್ಸ್ ಇದೆಲ್ಲ ಮಾಡುವಾಗ ತುಂಬ ಆ್ಯಕ್ಚುಲಿ ಕಾಸ್ಟ್ಲಿ ಎಲಾಬ್ರೇಟೆಡ್ ಡಿಶಸ್ ಆ್ಯಂಡ್ ಕಾಸ್ಟ್ಲಿ ಡಿಶಸನ್ನು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಕೇವಲ 4 ಮೊಟ್ಟೆಯಿಂದ ಎಷ್ಟಾಯಿತು ಅಲ್ಲ? ವೆರಿ ನೈಸ್. ಸೊ ಐ ಲೈಕ್ ಡೆಟ್. ನಾನು ಟ್ರೈ ಮಾಡ್ತೀನಿ. ಬಟ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ತುಂಬ ಇಷ್ಟ ಆಯಿತು. ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ಅದನ್ನು ಹೇಗೆ ತಿನ್ನಬೇಕು? ಜಸ್ಟ್ ಒಂದು ಫೋಕಲ್ಲಿಗೆ ಪಿಕ್ ಮಾಡಿ ಕಟ್ ಆಗುತ್ತೆ, ಅದನ್ನು ಹಾಕೊಂಡು ತಿಂದರೆ. ಓಕೆ. ಸೊ ಫೋಕ್ ಬೇಕಾಗುತ್ತೆ, ಖಾಲಿ ಸ್ಪೂನಲ್ಲೇ ಆಗಲ್ಲ. ಹಾಂ. ಸೊ ಹಾಗೆ ತಿನ್ನಬೇಕು ಅನಿಸುತ್ತೆ ಫೋಕಲ್ಲೇ ಅಲ್ಲ?
ಕ್ಯಾಂಡಿ ಕ್ಯಾರಮೆಲ್ದು ಕ್ರಂಚಿನೆಸ್ ಕ್ರಸ್ಟ್ ಒಳಗೆ ಬನಾನದು ಸಾಫ್ಟ್ನೆಸ್ ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು. ಮೈಂಡ್ ಬ್ಲೋಯಿಂಗ್ ಸೂಪರ್. ಐಸ್ ಕ್ರೀಮ್ ಜೊತೆಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇದು ವೆನಿಲಾ ಎಸೆನ್ಸ್ ಬನಾನಾ ಒಳಗೆ ಹೋಗಿದೆ ಬ್ಯಾಟರಲ್ಲಿ, ವೆನಿಲಾ ಐಸ್ ಕ್ರೀಮ್. ದಾವೂದ್ ಎಕ್ಸಿಕ್ಯೂಟಿವ್ ಶೆಫ್ ಆಗಬೇಕು ಅಂತ ನಿಮ್ಗಂತೂ ತುಂಬ ಆಸೆ ಇದೆ. ಖಂಡಿತವಾಗ್ಲೂ ನಮ್ಮದು ಕೂಡ ಅದೇ ಆಶಯ. ಯಾಕೆ ಅಂತ ಹೇಳಿದರೆ ಒಳ್ಳೆ ಕೈ ರುಚಿ. ಸೊ ನಿಮ್ಮ ಡ್ರೀಮ್ ಇನ್ನೂ ಸಕ್ಸಸ್ಫುಲ್ ಆಗಲಿ, ನಿಮ್ಮ ಎಕ್ಸಾಮ್ ಕೂಡ ಒಳ್ಳೆ ರೀತಿಯಲ್ಲಿ ನೀವು ಪಾಸ್ ಆಗಲಿ ಅಂತ ಆಶಿಸ್ತೀನಿ. ಹಾಗೆ ಸೊ ಪ್ರಾಕ್ಟೀಸ್ ಮಾಡ್ತಾ ಇರಿ. ಶೆಫ್ ಆಗುವಾಗ ಇನ್ನೂ ನಿಮ್ಮ ಒಂದು ಸಿಗ್ನೇಚರ್ ಡಿಶಸ್ಸನ್ನು ನೀವು ಮಾಡಿ ಪ್ರೆಸೆಂಟ್ ಮಾಡ್ತಾ ಇರಿ. ಸೊ ಒಳ್ಳೆ ನಿಮಗೆ ಬೆಸ್ಟ್ ವಿಶಸ್ಸನ್ನು ಹೇಳ್ತಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸನ್ ಪ್ರೀಮಿಯಂ ಅವರ ಹೋಲ್ ವೀಟ್ ಚಕ್ಕಿ ಆಟ. ಸೊ ಗೋಧಿ ಹಿಟ್ಟಿಂದ ಈ ಥರ ಏನಾದರೂ ಡಿಫ್ರೆಂಟ್ ಮಾಡೋಕ್ಕಾಗುತ್ತಾ ಅಂತ ಒಂದು ಟ್ರೈ ಮಾಡಿ ನೋಡಿ. ಓಕೆ. ಸೊ ಶೆಫ್ ಅಂದಮೇಲೆ ಎಲ್ಲ ಟ್ರೈ ಮಾಡ್ತಾ ಇರಬೇಕಲ್ವಾ? ಯು ಹ್ಯಾವ್ ಟು ಟ್ರೈ. ಎಸ್. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಡುಗೆ ಅನ್ನೋದು ಒಂದು ಪ್ಯಾಷನ್. ಆ ಪ್ಯಾಷನ್ನನ್ನು ಯಾವಾಗಲೂ ನಾವು ಆದಷ್ಟು ಪ್ರತಿನಿತ್ಯ ಪ್ರಾಕ್ಟೀಸಲ್ಲಿ ನಾವು ಅದನ್ನು ಕನ್ವರ್ಟ್ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರ ಕೈಯಲ್ಲೂ ಕೂಡ ಒಳ್ಳೆ ರುಚಿಕರವಾದಂಥ ಅಡುಗೆಗಳು ತಯಾರಾಗ್ತಾನೇ ಇರುತ್ತೆ. ನಿಮ್ಮಲ್ಲೂ ಕೂಡ ಇಂಥ ಕೈ ರುಚಿ ಇದ್ದೇ ಇರುತ್ತಲ್ಲ, ಮತ್ತಿನ್ಯಾಗ್ತಾಡ ನಮ್ಮ ಅಡುಗೆ ಮನೆಗೆ ಬನ್ನಿ. ನಿಮ್ಮ ಕೈ ರುಚಿಯನ್ನು ನಮಗೆ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಇದನ್ನು ತೋರಿಸ್ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.